ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲ ಸಹಭಾಗಿತ್ವದಲ್ಲಿ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಸ್ನೇಹಿತರೆ, ಕಷ್ಟ ಸುಖಗಳ ಸಮ್ಮಿಲನವೇ ಜೀವನ, ನವ ರುಚಿಗಳ ಸಮ್ಮಿಲನವೇ ಹೊಸ ರುಚಿ. ಪ್ರತಿ ಸಂಚಿಕೆಯಲ್ಲಿ 2 ಹೊಸ ರುಚಿಗಳನ್ನು ನಿಮಗೆ ತೋರಿಸ್ತಾನೆ ಇದ್ದೇವೆ. ಇವತ್ತು ನಿಮ್ಮ ರೆಸಿಪಿ ಬುಕ್ಕಿಗೆ ಮತ್ತೆರಡು ರುಚಿಗಳನ್ನು ಶುಭ ಅವರು ಸೇರಿಸ್ಲಿಕ್ಕಿದ್ದಾರೆ. ಬನ್ನಿ, ಅವ್ರು ಏನು ಮಾಡ್ತಾ ಇದ್ದಾರೆ, ಯಾವ ಸ್ಪೆಷಲನ್ನು ನಿಮಗೋಸ್ಕರ ಮಾಡಿ ತೋರಿಸ್ಲಿಕ್ಕಿದ್ದಾರೆ ಅಂತ ಕೇಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಶುಭ ಅವರು ಎಲ್ಲಿಂದ ಬಂದಿದ್ದೀರಾ? ನಾವು ಸೂರತ್ ಕಲ್ಲಿಂದ ಬಂದಿದ್ದೀವಿ. ಸೂರತ್ ಕಲ್ಲಿಂದ. ಓಕೆ, ಇವತ್ತು ನಮಗೋಸ್ಕರ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಬೇಬಿ ಕಾರ್ನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಓಕೆ, ಬೇಬಿ ಕಾರ್ನ್ ಫ್ರೈಡ್ ರೈಸ್. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದರೆ. ಸ್ಟಾರ್ಟ್ ಮಾಡೋಣ. ಓಕೆ, ಏನು ಕೊಡಬೇಕು ಈಗ ಫಸ್ಟಿಗೆ ನಿಮಗೆ? ಕಡಾಯಿ ಕೊಡಿ. ಓಕೆ, ಗ್ಯಾಸಲ್ಲಿ ಇಡಬೇಕಾ? ಹೌದು. ಸೊ ಸ್ಟಾರ್ಟಿಂಗ್ಗೆ ಮೊದಲಿಗೆ ಆಯಿಲ್ ಹಾಕೊಳ್ಳಿ, ಸ್ವಲ್ಪ ಹೆಚ್ಚಾಗಿ ಹಾಕಿ. ನಾವು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡ್ತಾ ಇದ್ದೇವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಇನ್ನು ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ಸಾಕು ಸಾಕು. ಓಕೆ, ಬಟಾಣಿ ಹಾಕಿ. ಬಟಾಣಿ ಹಾಕ್ಬೋದು. ತಗೊಳ್ಳಿ ಸರ್. ನಂತರ ಕ್ಯಾಬೇಜ್. ಓಕೆ, ಮೇಯ್ನ್ ಅಲ್ವಾ ಇದು ಹಾಂ, ಫ್ರೈಡ್ ರೈಸಿಗೆ? ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಮೇಡಮ್? ನಾನು ಟ್ಯೂಷನ್ ತೆಗಿತೀನಿ ಸಾಯಂಕಾಲ ಟೈಮಲ್ಲಿ. 5 ಗಂಟೆಯಿಂದ 7 ಗಂಟೆವರೆಗೂ ಟ್ಯೂಷನ್, ಮಕ್ಕಳಿಗೆ ಟ್ಯೂಷನ್ ತೆಗಿತೀನಿ. ಅದು ನಮ್ಗೆ ತುಂಬ ಇಷ್ಟ. ಅದೇ ನಮ್ಮ ಹಾಬಿ, ಟ್ಯೂಷನ್ ತೆಗಿಯೋದು ಮಕ್ಕಳಿಗೆ. ವಿದ್ಯಾದಾನ ಮಹಾದಾನ ಅಂತ ಮೇಡಮ್. ವೆರಿ ನೈಸ್, ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಮೇಡಮ್. ಕ್ಯಾರೆಟ್ ಹಾಕಿ. ಓಕೆ, ಸೊ ಕ್ಯಾರೆಟನ್ನು ಈ ರೀತಿ ಹೆಚ್ಕೊಳ್ಳೇಬೇಕು ಅಂತ ಇದೆ, ಅಥವಾ ತುರ್ಕೊಂಡು ಹಾಕ್ಕೊಳ್ಬೋದಾ ಅಥವಾ ಇಲ್ಲ, ಬೇಡ. ಇಷ್ಟನ್ನೇ ಎಲ್ಲ ಮಾಡಿಕೊಂಡು ಫ್ರೈ ಮಾಡಿದ್ರೆ ಸಾಕಾಗುತ್ತೆ? ಎಲ್ಲ ಕಟ್ ಮಾಡೋ ಥರ ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ. ನಂತರ ಬೀನ್ಸ್ ಹಾಕ್ಕೊಳ್ಳೋಣ. ಓಕೆ, ಸೊ ವೈಟ್ ಗ್ರೀನು. ಎಷ್ಟು ವೆಜಿಟೇಬಲ್ಸ್ ಹಾಕ್ತೀವೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹೌದು, ಮತ್ತು ಹೆಲ್ತಿ ಕೂಡ. ಹೌದು. ಮತ್ತು ಇವಾಗ ಕ್ಯಾಪ್ಸಿಕಮ್ ಹಾಕೋಣ. ಹಾಂ, ಇದಕ್ಕೆ ಅಳತೆ ಅಂತ ಏನಾದರೂ ಬೇಕಾಗತ್ತಾ? ಅಂದರೆ ಇಷ್ಟು ರೈಸ್ ತೊಗೊಂಡಿದ್ದೀವಿ, ಅದಕ್ಕೆ ಇಷ್ಟೇ ತರಕಾರಿ ತೊಗೊಳ್ಬೇಕು ಅಂಥದ್ದೇನಾದರೂ ಇದೆಯಾ, ಅಥವಾ ನಮ್ಮ ಇಷ್ಟ ಒಂದು ಕ್ಯಾರೆಟು, ಸ್ವಲ್ಪ ಕ್ಯಾಬೇಜ್, ಒಂದು ಅರ್ಧ ಚಿಕ್ಕ ಪೀಸ್ ಇದ್ದರೆ ಸಾಕು. ಓಕೆ, ಮತ್ತು ಬೀನ್ಸು ಅಷ್ಟೇ, ಒಂದು 5 ಬೀನ್ಸು ಆ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ತೀರ. ಹೌದು. ಲಾಸ್ಟಿಗೆ ಬೇಬಿ ಕಾರ್ನ್. ಓ, ಬೇಬಿ ಕಾರ್ನ್ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೇಕು. ಹಾಂ, ಅದೇ ಮೇಯ್ನ್ ಅದು. ಓಕೆ. ಇದು ಬೇಗ ಬೇಯುತ್ತೆ. ಅದೇ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಾಕು. ಓಕೆ, ಸ್ವಲ್ಪ ಉಪ್ಪು ಹಾಕಿಲ್ಲ, ಉಪ್ಪು ಹಾಕಿ. ಹಾಂ, ಮುಗಿಸ್ಲಾ? ಹಾಕಿ. ಸ್ಪೂನ್ ಬೇಕಾ? 1 ಸ್ಪೂನ್ ಅಷ್ಟೇ. ಮುಚ್ಚಿಡೋಣ ಸ್ವಲ್ಪ. ಹಾಂ, 5-10 ಮಿನಿಟ್ಸ್ ಸಿಮ್ ಇಡಬೇಕಾ? ಹಾಂ. ಓಕೆ, ಈಗ ಬೆಂದಿರುತ್ತೆ ಮೇಡಮ್? ಹಾಂ, ಬೆಂದಿರಿ. ಬೆಂದಿರಿ. ಸೊ ಹಾಫ್ ಬಾಯ್ಲ್ ಆದರೆ ಸಾಕಾಗತ್ತೆ ಅಲ್ವಾ? ಸಾಕಾಗುತ್ತೆ. ಮೆದುವಾಗಬೇಕು ಅಂತ ಏನಿಲ್ಲ. ಹಾಂ, ಇದರಲ್ಲಿ 1 ಚಮಚ ರೆಡ್ ಚಿಲ್ಲಿ ಪೌಡರ್. ಹಾಂ, ಚಿಲ್ಲಿ ಪೌಡ್ರ್ ಬೇಕಾ? ಹೌದು, ರೆಡ್ ಚಿಲ್ಲಿ ಪೌಡರ್. ನಾವು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡೋದು ಅರುಣಾ ಅವರ ಚಿಲ್ಲಿ ಪೌಡ್ರು. ಸಾಕಾ? ಹಾಂ, ಸಾಕು ಮೇಡಮ್. ಓಕೆ,
ನೀವು ಇದಕ್ಕೆ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ? ಇಲ್ಲ, ರೆಡ್ sauce ಚಿಲ್ಲಿ ಹಾಕ್ತಾ ಸಾಕು. ಇದ್ದೀವಿ. ಹಾಂ, ಸಾಸು ಸೋಯಾ ಸಾಸ್ 2 ಸ್ಪೂನ್ ಹಾಕಬೇಕು. ತಗೊಳ್ಳಿ. ಎರಡು ಸ್ಪೂನು ಸೋಯಾ ಸಾಸ್ ಅಲ್ಲ, ಮತ್ತು 2 ಸ್ಪೂನ್ ಟೊಮೆಟೊ ಸಾಸ್. ಟೊಮೆಟೊ ಸಾಸಾ? ಟೊಮೆಟೊ ಸಾಸ್ ಹಾಕ್ಬೇಕು. ಲಾಸ್ಟಲ್ಲಿ ಫ್ರೈಡ್ ರೈಸ್ ಮಸಾಲ ಇರುತ್ತೆ, ಹಾಂ ಹಾಂ, ಅದೊಂದು 4 ಸ್ಪೂನ್ ಹಾಕ್ಕೊಳ್ಬೇಕು. ಓಕೆ. ಫ್ರೈಡ್ ರೈಸ್ ಮಸಾಲ. ಹೌದು, ಹಾಂ. ಒಳ್ಳೆ ಫ್ಲೇವರ್ ಸಿಗುತ್ತೆ ಓ, ಫ್ರೈಡ್ ರೈಸ್. ಹೀಗೆ ಶಾಪಲ್ಲಿ ಕೇಳಿದ್ರೆ ಸಿಗುತ್ತೆ ಇದು ಫ್ರೈಡ್ ಹಾಂ, ರೈಸ್ ಮಸಾಲ ಸಿಗುತ್ತೆ. ಅಂತ. ಓಕೆ, ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಲಾಸ್ಟಲ್ಲಿ ಬೇಯಿಸಿರೋ ಅನ್ನ ಹೌದು, ಹಾಕಿ ಉದುರಾಗಿ mix ಮಾಡ್ಬೇಕು. ಬೇಯಿಸಬೇಕು. ಹಾಂ. ಓಕೆ. ಬಿರಿಯಾನಿ ರೈಸ್ ಹಾಕ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಹಾಂ ಹಾಂ. ಸಿಮ್ ಇಡಬೇಕಾ ಅಥವಾ ಹಾಂ, ಸಿಮ್ ಹಾಕಿ ಸಿಮ್. ಸ್ವಲ್ಪ ಉಪ್ಪು ಹಾಕೊಳ್ಬೋದು ರುಚಿಗೆ. ಮೇಲಿಂದ ಮೇಲೆ ಒಂಚೂರು. ಹಾಂ. ಓಕೆ, ಓಕೆ. ಇದಕ್ಕೆ ಬೇರೆ ಯಾವ ತರಕಾರಿ ಕೂಡ ಯೂಸ್ ಮಾಡ್ಬೋದಲ್ವಾ? ಹಾಂ, ಯಾವ್ದು ಬೇಕಾದರೂ ಹಾಕ್ಬೋದು. ಪೊಟ್ಯಾಟೊ ಸಹ ಹಾಕ್ಬೋದು. ಹಾಕ್ಬೋದು. ಓಕೆ. ಇಲ್ಲ ಇವನ್ ಪನ್ನೀರ್ ಬೇಕು ಅಂತಂದ್ರೆ ಹಾಂ, ಅದು ಪನ್ನೀರ್ ಹಾಕ್ಬೋದು. ಕೂಡ ಆಡ್ ಮಾಡ್ಕೊಳ್ಬೋದು. ಪನ್ನೀರ್ ಫ್ರೈಡ್ ರೈಸ್ಗೆ ಬೇರೆ ಜಾಸ್ತಿ ಪನ್ನೀರೇ ಹಾಕಿ ಹಾಕಿ ಮಾಡ್ಬೋದು. ಮಾಡ್ಬೋದು. ಹೌದು. ಸೊ ಉಪ್ಪನ್ನ ಮೇಲಿಂದ ಸ್ವಲ್ಪ ಹಾಕ್ತಾ ಸ್ವಲ್ಪ ಇದ್ದೀರಲ್ಲ? ಮೇಡಮ್ ಇದು ಹಾಂ, ರೆಡಿ ಇದೆ ಮೇಡಮ್. ಓಕೆ, ಗ್ಯಾಸ್ ಆಫ್ ಮಾಡಲಾ? ಹಾಂ, ಮಾಡಿ. ಓಕೆ. ಸೊ ಪ್ಲೇಟ್. ಗರಂ ಮಸಾಲ ಎಲ್ಲ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ, ನಿಮ್ಗೆ ಇಷ್ಟನಾ ಮೇಡಮ್ ಫ್ರೈಡ್ ರೈಸ್? ತುಂಬ ಇಷ್ಟ ನನಗೆ. Taste ಮಾಡಿ ನೋಡಿ ಹೇಗಿದೆ ಥ್ಯಾಂಕ್ ಯು, ಖಂಡಿತ ಥ್ಯಾಂಕ್ ಯು. ಸೊ ವೀಕ್ಷಕರೇ, ಬಿಸಿ ಬಿಸಿಯಾಗಿರುವ ರುಚಿಯಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದನ್ನು ಹೇಗೆ ಮಾಡೋದಂತ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಬೇಬಿಕಾರ್ನ್ ಫ್ರೈಡ್ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಬಟಾಣಿ, ಕ್ಯಾಬೇಜ್, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಬೇಬಿಕಾರ್ನ್, ಉಪ್ಪು, ಅರುಣ ಮೆಣಸಿನ ಪುಡಿ, ಸೋಯಾ ಸಾಸ್, ಟೊಮ್ಯಾಟೊ ಸಾಸ್, ಫ್ರೈಡ್ ರೈಸ್ ಮಸಾಲ ಹಾಕಿ ಹುರಿದು ನಂತರ ಬೆಳ್ತಿಗೆ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡರೆ ಬೇಬಿಕಾರ್ನ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಇನ್ನೊಂದು ಹೊಸ ರುಚಿಯನ್ನು ಶುಭ ಅವರು ಮಾಡಿ ತೋರಿಸ್ಲಿಕ್ಕಿದ್ದಾರೆ, ಆದರೆ ಒಂದು ಸಣ್ಣ ವಿರಾಮದ ನಂತರ. ಸೊ ಖಾರ ಜಾಸ್ತಿ ಬೇಕಾದವರು ಇನ್ನೂ ಸ್ವಲ್ಪ ಖಾರನ ಯೂಸ್ ಮಾಡ್ಕೊಂಡು. ಹೌದು, ಪೆಪ್ಪರಲ್ಲೂ ಖಾರ ಇರುತ್ತೆ. ಹೌದು, ಹಾಗಾಗಿ ನೋಡಿಕೊಂಡು ಹಾಂ, ನೋಡ್ಕೊಂಡು ಹಾಕ್ಬೋದು. ಹಾಕೋ. ಮತ್ತು ಇಂಗು ಪೌಡರ್ ಸ್ವಲ್ಪ. ಹಾಂ, ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣ ಮಸಾಲ ಸಹಭಾಗಿತ್ವದಲ್ಲಿ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು, ನಿಮ್ಮನ್ನೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮತ್ತೊಂದು ರುಚಿಯೊಂದಿಗೆ ಶುಭ ಅವರು ರೆಡಿಯಾಗಿದ್ದಾರೆ. ಶುಭ ಅವರೇ, ಏನು ನೆಕ್ಸ್ಟು? ಪಡವಲಕಾಯಿ ಕೂಟ್ ಮಾಡ್ತಾ ಇದ್ದೀವಿ. ಪಡವಲಕಾಯಿ ಕೂಟ್. ಓಕೆ, ಸೂಪರ್. ಸೊ ಈಗ ಏನು ಕೊಡಲಿ ಫಸ್ಟಿಗೆ? ಫಸ್ಟು ಕಡಾಯಿ ಕೊಡಿ. ಓಕೆ. ನಾವು ಹೆಸರು ಬೇಳೆನ ಸ್ವಲ್ಪ ಹುರ್ಕೊಳ್ಬೇಕು, 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೊಳ್ಬೇಕು. ಹುರ್ಕೊಳ್ತೀರಾ? ಓಕೆ. ಒಂದು ಗ್ಲಾಸ್ ಅಷ್ಟು ಹಾಕ್ಕೊಳ್ಬೇಕು.
ಒಂದು ಗ್ಲಾಸಷ್ಟು ಹೆಸರುಬೇಳೆ. ಸೊ ಅಂದರೆ ಇದು ಪಡವಲಕಾಯಿ ಎಷ್ಟು ತಗೊಳ್ಬೇಕಾಗ್ತದೆ? ಪಡವಲಕಾಯಿ ಚಿಕ್ಕದಾಗಿ ಒಂದು ತಗೊಂಡ್ರೆ ಸಾಕು. ಪಡವಲಕಾಯಿ ಸಾಕು. ಓಕೆ, ಗ್ಯಾಸ್ ಆಫ್ ಮಾಡೋಣ. ಹಾಂ. ಕುಕ್ಕರ್ಗೆ 2 ಗ್ಲಾಸ್ ನೀರು ಹಾಕಿ ಹೆಸರುಬೇಳೆ ಮತ್ತು ಪಡವಲಕಾಯಿ ಹಾಕಿ ಬಾಯ್ಲ್ ಬಾಯ್ಲ್. ಓಕೆ, ಕುಕ್ಕರ್ ಕೊಡಲಾ? ಹಾಂ, ಇದರಲ್ಲಿ 2 ಗ್ಲಾಸ್ ನೀರು ಹಾಕಿ. ಹಾಂ, ನೀರು ಹಾಕ್ಲಾ? ಹಾಂ, ಹಾಕಿ. ಸಾಕು ಸಾಕು ಸಾಕು. ಪಡವಲಕಾಯಿ ಸೊ ದೊಡ್ಡದಾಗಿ ಹೆಚ್ಕೊಂಡಿದ್ದೀರಲ್ಲ? ಮುಚ್ಚಿಡೋಣ. ಸ್ವಲ್ಪ ಉಪ್ಪು ಹಾಕಬೇಕು. ಹಾಂ, ಉಪ್ಪು ಹಾಕಿ 1 ಸ್ಪೂನ್. ಸೊ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿದ್ದಾರೆ. ಹಾಂ, ನಾವು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡ್ತಾ ಇರೋದು ಅರುಣಾ ಮಸಾಲ ಅವರ ಟರ್ಮರಿಕ್ ಪೌಡ್ರ್. ಸೊ ಕಲರು ಚೆನ್ನಾಗಿ ಸಾಕು ಬರುತ್ತೆ. ಸಾಕಲ್ಲ? ಹಾಂ. ಇದೀಗ ಎಷ್ಟು ವಿಸಿಲ್ ಬೇಕಾಗುತ್ತೆ? 3 ವಿಸಿಲ್ ಬಂದರೆ ಸಾಕು. 3 ವಿಸಿಲಲ್ಲಿ? ಓಕೆ. ವಿಸಿಲ್ 3 ವಿಸಿಲ್ ಬರೋ ಅಷ್ಟರಲ್ಲಿ ಓಕೆ. ನಾವು ಈ ಉದ್ದಿನ ಬೇಳೆ, ಪೆಪ್ಪರು ಮತ್ತು ಕರಿ ಲೀವ್ಸ್ ಅದೆಲ್ಲ ಹಾಕಿ ಒಂದು ಕಡಾಯಿನಲ್ಲಿ ಹುರ್ಕೊಳ್ಬೇಕು. ಹುರ್ಕೊಳ್ಬೇಕಾ? ಸೊ ಇದು ಮಾಡಲಾ? ಹಾಂ, ಹಾಕಿ. ಆ ಕಡೆ ಡ್ರೈ ಆಗಿ ಅಥವಾ ಆಯಿಲ್ ಹಾಕಿ? ಡ್ರೈ ಆಗಿ ಆಯಿಲ್ ಹಾಕ್ತೀರಿ. ಓಕೆ, ಹಾಕಲಿ. ಎಷ್ಟು ಹಾಕಿ? 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಂ, ಮತ್ತು ಇದು 2 ಸ್ಪೂನ್ ಅಷ್ಟು ಪೆಪ್ಪರು. ಓಕೆ. ಅಂದರೆ ಇದು ಈಗ ಕೂಟಿಗೆ ಖಾರಕ್ಕೆ ಪೆಪ್ಪರ್ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ? ಪೆಪ್ಪರು ಮತ್ತು ರೆಡ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದಾರಾ? ಓಕೆ. ಕರಿ ಲೀವ್ಸು ಸ್ವಲ್ಪ ಹಾಕ್ಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಪರಿಮಳನೂ ಹೆಲ್ತಿಗೂ ಒಳ್ಳೆಯದು. ಹೌದು. ರೆಡ್ ಚಿಲ್ಲೀಸ್ 4. ಹಾಂ. ಸೊ ಖಾರ ಜಾಸ್ತಿ ಬೇಕಾದವರು ಇನ್ನೂ ಸ್ವಲ್ಪ ಖಾರನ ಯೂಸ್ ಮಾಡ್ಕೊಂಡು. ಹೌದು, ಪೆಪ್ಪರಲ್ಲೂ ಖಾರ ಇರುತ್ತೆ. ಹೌದು, ಹಾಗಾಗಿ ನೋಡಿಕೊಂಡು ಹಾಂ, ನೋಡ್ಕೊಂಡು ಹಾಕು. ಮತ್ತು ಇಂಗು ಪೌಡರ್ ಸ್ವಲ್ಪ. ಹಾಂ, ಓಕೆ. ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಹುರ್ಕೊಳ್ಬೇಕು. ಸೊ ಇದನ್ನೀಗ ಮಿಕ್ಸಿಗೆ ಹಾಕ್ಬೇಕಾ? ಹೌದು. ಓಕೆ. ಸೊ ಮಿಕ್ಸಿ ಪಾತ್ರ. ಈಗ ನೀವು ತುರಿ ಹಾಕಬೇಕು, ಕಾಯಿ ತೆಂಗಿನ ತುರಿ. ಹಾಂ, ಎಷ್ಟು ತಗೊಂಡಿದ್ದೀರಾ ಈಗ ಇದನ್ನು? ಅರ್ಧ ಕೋಲಷ್ಟು ಹಾಂ, ತೆಂಗಿನ ತುರಿ ಹಾಕಿ. ತೆಂಗಿನ ತುರಿ. ಓಕೆ. ಅಂದರೆ ಮಾಮೂಲು ತೆಂಗಿನಕಾಯಿ ಅಂದರೆ ಎಳೆ ತೆಂಗಿನಕಾಯಿ ಹಾಕಬೇಕು ಅಂಥದ್ದು ಏನಾದರೂ ಇದೆಯಾ? ಎಲೆ ತೆಂಗಿನಕಾಯಿ. ಎಳೆ ತೆಂಗಿನಕಾಯಿ. ಸೊ ಒಂದು ಇದರಲ್ಲಿ ಹುರಿದಿರೋದೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು. ಓಕೆ. ಆಯ್ತು. 3 ವಿಸಿಲ್ ಆಯ್ತಲ್ಲ? ಸೊ ಆಫ್ ಮಾಡಲಾ? ಓಕೆ. ಈಗ ಹಾಗಾದರೆ ಹರ್ಕೊಳ್ಳೋ ಅಂಥದ್ದು ಪ್ರೊಸೀಜರ್ಸ್. ಸಾಕು ಸಾಕು. ನೈಸ್ ಆಗಿದ್ರೆ ಸಾಕು ಮೇಡಮ್. ನೋಡಿ. ಹಾಂ, ಸಾಕು. ಓಕೆ. ಸೊ ಉದ್ದಿನಬೇಳೆ ಯೂಸ್ ಮಾಡಿದ ಕಾರಣ ಅದು ಗಟ್ಟಿಯಾಗಿ ಬರುತ್ತೆ ಅಲ್ವಾ? ಗಟ್ಟಿ ಬರುತ್ತೆ. ಮತ್ತು ತುರಿನೂ ಹಾಕ್ತಿರಲ್ಲ, ಹೌದು, ಗಟ್ಟಿ ಹಾಗಾಗಿ ಗಟ್ಟಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇರೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಸಾಕಲ್ಲ? ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಸಿವೆ. ಸಾಸಿವೆ ಒಗ್ಗರಣೆಗೆ ತಕ್ಕ ಸಾಸಿವೆನ ಸ್ವಲ್ಪ ಹಾಕ್ಬೇಕು. ಮತ್ತು ಸಾಸಿವೆ ಸಿಡಿದ ಮೇಲೆ ಕರಿಬೇವು.
ಇದರಲ್ಲಿ ಕುಕ್ಕರಲ್ಲಿ ಬೇಯಿಸಿರೋಂಥ ಮತ್ತು ಪಡವಲಕಾಯಿ, ಹೆಸರುಬೇಳೆ ಇವೆಲ್ಲ ಹಾಕ್ಕೊಳ್ಬೇಕು. ಹಾಕ್ಬೇಕಾ? ಹಾಕ್ಲಾ? ಹಾಂ. ಮತ್ತು ರುಬ್ಬಿರೋಂಥ ಮಸಾಲಾನ ಹಾಕ್ಬೋದು. ಚೂರು ನೀರು ಹಾಕಿ ಹಾಂ. ಇದ್ರಲ್ಲಿ ಹಾಕಿ. ಇದಕ್ಕೆ ಗಟ್ಟಿ ಇದೆ. ಓಕೆ. ಸಾಕು. ಮೇಡಮ್ ಯೂಶ್ವಲಿ ಕೂಟಿಗೆ ಪಡವಲಕಾಯಿ ಅಲ್ಲದೆ ಬೇರೆ ತರಕಾರಿ ಹೀರೆಕಾಯಿ ಎಲ್ಲ ಯೂಸ್ ಮಾಡ್ಬೋದಾ? ಹಾಕ್ಕೊಳ್ತಾರೆ. ಪೊಟ್ಯಾಟೊ ಹಾಕ್ತಾರೆ. ಮತ್ತು ಬೇರೆ ತರಕಾರಿ ಎಲ್ಲ ತರಕಾರಿನೂ ಹಾಕ್ತಾರೆ ಅಲ್ಲ? ಬೀನ್ಸ್ ಹಾಕ್ತಾರೆ, ಓ, ಕ್ಯಾರೆಟು ಹಾಕ್ತೀರಿ. ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಸೇಮ್? ಹಾಂ. ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಬೇಕು. ಹಾಂ. ಆಲ್ರೆಡಿ ನೀವು ಬೇಯಿಸೋಗ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀರಲ್ಲ? ಹಾಂ. ಎಲ್ಲ ಮಸಾಲೆಗೆ ಬೇಕಾಗುತ್ತೆ. ಹ್ಞೂ. 1 ಸ್ಪೂನ್ ಅಷ್ಟು. ಓಕೆ. ಥರ ದಾಲ್ ಹಾಂ, ದಾಲ್ ಕಲರ್ ಬಂದಿದೆ ಅಲ್ಲ ಫುಲ್. ಈ ಮನೇಲಿ ಮಾಮೂಲು ಪಡವಲಕಾಯಿ ಪಲ್ಯ ಮಾಡಿ ಇಲ್ಲ ಏನಾದರೂ ಒಂದು ಹುಳಿ ಥರ ಮಾಡಿ ಅದು ಬೇಜಾರಾದಾಗ ಹೌದು ಪಲ್ಯ ಮಾಡೋದು ಮಾಮೂಲಿ ಆಗುತ್ತೆ. ಅದೇ ಇದು ಮಾಡಿದ್ರೆ ಎಲ್ಲದಕ್ಕೂ ಆಗುತ್ತೆ. ಬೆಳಿಗ್ಗೆ ತಿಂಡಿಗೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, ಡಿನ್ನರ್ಗೂ ಅಷ್ಟೇ. ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಹೌದು. ಕುದೀತಾ ಇದೆ, ಸಾಕು. ಸೊ ಆಫ್ ಮಾಡಲಾ? ಹಾಂ. ಸೊ ಇದರ ಮೇಲ್ಗಡೆಯಿಂದ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಸ್ನೇಹಿತರೆ, ಆರೋಗ್ಯದಾಯಕವಾಗಿರುವಂತಹ ಬಿಸಿ ಬಿಸಿ ಪಡವಲಕಾಯಿ ಕೂಟು ಸವಿಯಲು ಸಿದ್ಧವಾಗಿದೆ. ಶುಭ ಅವರು ಪೂರಿ ಕೂಡ ತಂದಿದ್ದಾರೆ. ಸೊ ಇದ್ರ ಟೇಸ್ಟ್ ಮಾಡಲೇಬೇಕು. ಅದರ ಮೊದಲು ಇದನ್ನು ಹೇಗೆ ಮಾಡ್ತಾರೆ ಅಂತ ಒಂದು ಸಲ ನೀವು ನೋಡ್ಕೊಂಡು ಬನ್ನಿ. ಪಡವಲಕಾಯಿ ಕೂಟು ತಯಾರಿಸುವ ವಿಧಾನ. ಮೊದಲಿಗೆ ಹೆಸರು ಬೇಳೆಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು ಪಡವಲಕಾಯಿ ನೀರು ಹಾಗೂ ಅರಿಶಿನ ಪುಡಿ ಹಾಕಿ 2 ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಉದ್ದಿನಬೇಳೆ, ಕರಿಮೆಣಸು, ಕರಿಬೇವು, ಒಣಮೆಣಸು, ಹಿಂಗು ಪುಡಿ ಹಾಕಿ ಹುರಿದು ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಬಳಿಕ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿ ಬೇಯಿಸಿದ ಹೆಸರುಬೇಳೆ ಹಾಗೂ ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಪಡವಲಕಾಯಿ ಕೂಟು ಪೂರಿಯೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಸೊ ಮೇಡಮ್, 2 ಸೂಪರ್ಬ್ ಆಗಿರುವಂಥ ಡಿಶನ್ನು ಮಾಡಿದ್ದೀರಾ. ಸೊ ಈಗ ಟೇಸ್ಟ್ ನೋಡೋ ಅಂಥ ಟೈಮ್. ಸೊ ಫಸ್ಟಿಗೆ ನನ್ನ ಫೇವ್ರೆಟ್ ಫ್ರೈಡ್ ರೈಸ್ ಟೇಸ್ಟ್ ಮಾಡೋಣ ಅಲ್ಲ? ಹಾಂ. ಓಕೆ, ನೀವು ಸಹ ಟೇಸ್ಟ್ ಮಾಡಿ ಹೇಳಿ. ಪಡವಲಕಾಯಿ ಕೂಟು. ಸೊ ಇದಕ್ಕೆ ಕಾಂಬಿನೇಷನ್ ಅಂತೇಳಿ ಪೂರಿ ಕೂಡ ತಂದಿದ್ದೀರಾ? ಹೌದು. ಸೊ ಪೂರಿ ಜೊತೆಗೆ ಟೇಸ್ಟ್ ಮಾಡೋಣ. ಸೂಪರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಕೂಟ್ ಸೂಪರ್. ಸೊ
ಕೂಟಲ್ಲಿ ಕಾಳು ಮೆಣಸು ಒಳ್ಳೆ ಫ್ಲೇವರ್ ಸಿಗ್ತಾ ಇದೆ, ಹೌದು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫ್ರೈಡ್ ರೈಸ್ ಕೂಡ ಹಾಗೆ, ಅವಾಗ ನಿಮ್ಗೆ ಹೇಳಿದಾಗೆ ಆ ತರಕಾರಿಗಳೆಲ್ಲ ಅರ್ಧ ಬಾಯ್ಲ್ ಆಗಿಬಿಟ್ಟು ಬಾಯಿಗೆ ಆವಾಗ ಸಿಗುವಾಗ ಇನ್ನೂ ತುಂಬ ಟೇಸ್ಟಿಯಾಗಿ ಮಾರ್ಪಾಡಾಗ್ತಾ ಇದೆ. ಸೊ ತುಂಬ ಥ್ಯಾಂಕ್ಸ್ ಮೇಡಮ್, 2 ಒಳ್ಳೆ ರೆಸಿಪಿಯನ್ನು ಹೇಳಿಕೊಟ್ಟಿದ್ದಕ್ಕೆ. ಹೇಗೆ ಅನಿಸ್ತಾ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು? ನಮ್ಮ ರುಚಿ ಕಾರ್ಯಕ್ರಮಕ್ಕೆ ನಮ್ಗೆ ತುಂಬ ಇಷ್ಟ ಬಂದು ಇಲ್ಲಿ ಅಡುಗೆ ಎಲ್ಲ ಮಾಡೋಕ್ಕೆ, ಓಕೆ, ನಮ್ಮ ಮನೆತನದ ಅಡುಗೆ ಎಲ್ಲ ಇದು ಮಾಡೋದಕ್ಕೆ ಖಂಡಿತ ತುಂಬ ಥ್ಯಾಂಕ್ಸ್, ನೀವು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್ ನೀವು ಬಂದಿರೋದಕ್ಕೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆ, ಅದೇ ರೀತಿ ಅರುಣಾ ಮಸಾಲ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ನಿಮಗೋಸ್ಕರ. ಸೊ ಹೊಸ ರೆಸಿಪಿಗಳನ್ನು ರೆಡಿ ಮಾಡ್ತಾ ಇರಿ, ಇದರಿಂದ ತಯಾರಿಸ್ತಾನೆ ಇರಿ. ನಮ್ಮ ಅಡುಗೆ ಮನೆಗೆ ನಿಮಗೆ ಯಾವತ್ತೂ ಸ್ವಾಗತ ಇದೆ. ಸೊ ಬಂದಿರೋದಕ್ಕೆ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಕಲರ್ಫುಲ್ ಆಗಿರುವಂಥ ಫ್ರೈಡ್ ರೈಸ್, ಅದೇ ರೀತಿಯಾಗಿ ಹೆಲ್ತಿ ಆಗಿರುವಂಥ ಪಡವಲಕಾಯಿ ಕೂಟನ್ನು ಶುಭ ಅವರು ಮಾಡಿಕೊಟ್ಟಿದ್ದಾರೆ. ತುಂಬಾ ಸೂಪರ್ಬ್ ಆಗಿತ್ತು. ನಿಮ್ಮ ಹತ್ರ ಕೂಡ ಇಂತಹ ಹೊಸ ರುಚಿಗಳು ಇದ್ದಿರ್ಬೋದು. ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗಲೂ ಸ್ವಾಗತ ಇದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆರಡು ಹೊಸ ರುಚಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.